ಪುಟಾಣಿಗಳ ಅತ್ಯಂತ ಫೇವರೇಟ್ ಸ್ಪಾಟ್ ಆದ ಪುತ್ತೂರಿನ ಶಿವರಾಮ ಕಾರಂತ ಬಾಲವನ ಇದೀಗ ಪುಟಾಣಿಗಳಿಗೆ ಮಾರಕವಾಗುವ ಸ್ಥಿತಿಯಲ್ಲಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಡಲತಡಿ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರ ಕರ್ಮ ಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಿವರಾಮ ಕಾರಂತ ಬಾಲವನ ಪುಟಾಣಿಗಳ ಫೇವರೇಟ್ ಸ್ಥಳ. ಶಿವರಾಮ ಕಾರಂತರು ಪುತ್ತೂರಿನಿಂದ ತಮ್ಮ ಹುಟ್ಟೂರಾದ ಕೋಟಕ್ಕೆ ತೆರಳಿದ ಬಳಿಕ ಬಾಲವನದಲ್ಲಿ ಪುಟಾಣಿಗಳಿಗಾಗಿ ಹಲವು ಚಟುವಟಿಕೆಗಳು ನಡೆಯಬೇಕು ಅಂತ ಆಶಿಸಿದ್ರು. ಅವರ ಆಶಯದಂತೆ ಬಾಲವನದಲ್ಲಿ ಪುಟಾಣಿಗಳಿಗಾಗಿ ಶಿವರಾಮ ಕಾರಂತ ಬಾಲವನ ಸಮಿತಿ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಮಕ್ಕಳಿಗೆ ಬೇಕಾದ ಎಲ್ಲ ತರಹದ ಆಟದ ಸಾಮಗ್ರಿಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಆದರೆ ಈ ಸಾಮಗ್ರಿಗಳನ್ನು ಜೋಡಿಸಿ ದಶಕಗಳೇ ಕಳೆದಿದ್ದು ಎಲ್ಲ ಆಟದ ಸಾಮಗ್ರಿಗಳು ತುಕ್ಕು ಹಿಡಿದು ಬೀಳುವ ಸ್ಥಿತಿಗೆ ತಲುಪಿವೆ. ರೋಲಿಂಗ್ ಚೇರ್, ಜೋಕಾಲಿ, ಜಾರುಬಂಡಿ ಹೀಗೆ ಎಲ್ಲವೂ ತುಕ್ಕು ಹಿಡಿದು ಪುಟಾಣಿಗಳಿಗೆ ಅಪಾಯಕಾರಿಯಾಗಿ ಬದಲಾಗಿದೆ. ತುಕ್ಕು ಹಿಡಿದ ಕ್ರೀಡಾ ಪರಿಕರಗಳಲ್ಲಿ ಕುಳಿತು ಹಲವು ಮಂದಿ ಕೈಕಾಲುಗಳಿಗೆ ಗಾಯ ಮಾಡಿಕೊಂಡ ಹಲವು ಮಕ್ಕಳ ಪೋಷಕರು ಈ ವಿಚಾರವನ್ನ ಬಾಲವನ ಸಮಿತಿಯ ಗಮನಕ್ಕೂ ತಂದಿದ್ದಾರೆ. ಅಲ್ಲದೆ ಪುಟಾಣಿಗಳು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರನ್ನ ಸಂಪರ್ಕಿಸಿ ಅಪಾಯಕಾರಿ ಆಟದ ಸಾಮಗ್ರಿಗಳನ್ನು ತೆರವುಗೊಳಿಸಿ ಹೊಸ ಸಾಮಗ್ರಿಗಳನ್ನು ಹಾಕಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಆದರೆ ಈವರೆಗೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತ ಲೋಕೇಶ್ ಆಲುಂಬುಂಡ ಅವರು. ಪರ್ಲಾಟಕದಲ್ಲಿರುವ ಶಿವರಾಮ ಕಾರಂತ ಬಾಲವನದಲ್ಲಿ ಮಕ್ಕಳ ಪಾರ್ಕ್ ಅವ್ಯವಸ್ಥೆಯ ಆಗರವಾಗಿ ನಿರ್ಮಾಣವಾಗಿದೆ. ಅಲ್ಲಿ ಇರುವಂಥ ಮಕ್ಕಳು ಆಟ ಆಡುವಂಥ ಸಾಮಗ್ರಿಗಳು ತುಕ್ಕು ಹಿಡಿದು ಅಪಾಯಕಾರಿ ಸ್ಥಿತಿಯಲ್ಲಿ ನೇತಾಡ್ತಾ ಇದೆ. ಈ ಬಗ್ಗೆ ಮಕ್ಕಳು ಕೂಡ ಶಾಸಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಇಷ್ಟರವರೆಗೆ ಯಾವುದೇ ಕ್ರಮ ಆಗಲಿಲ್ಲ. ಆದ್ದರಿಂದ ಸಂಬಂಧಪಟ್ಟವರು ತಕ್ಷಣ ಈ ಬಗ್ಗೆ ಗಮನ ಹರಿಸಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಪಾಯದಿಂದ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.